ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಬಪ್ಪಳಿಗೆ ಬಲ್ನಾಡು ಪ್ರದೇಶದಲ್ಲಿ ಇಕ್ಕಟ್ಟಾದ ರಸ್ತೆಯನ್ನು ಅಗಲೀಕರಣಗೊಳಿಸಿ ಎಂಬ ಬೇಡಿಕೆಯನ್ನು ಇಡ್ತಾ ಬಂದಿದ್ರು. ಇದುವರೆಗೆ ಯಾವುದೇ ರೀತಿಯ ಸ್ಪಂದನೆ ದೊರೆತಿಲ್ಲ. ತಕ್ಷಣ ಸಂಬಂಧಿಸಿದ ಇಲಾಖೆ ಸ್ಥಳ ಪರಿಶೀಲನೆ ಮಾಡಿ ರಸ್ತೆ ಅಗಲೀಕರಣ ಮಾಡಬೇಕು ಅನ್ನೋದು ಸ್ಥಳೀಯರ ಬೇಡಿಕೆ. ಇದು ಮಾಣಿಮೈಸೂರು ರಾಜ್ಯ ಹೆದ್ದಾರಿಯ ಬಪ್ಪಳಿಗೆ ಎಂಬಲ್ಲಿಯ ರಸ್ತೆ ಅಗಲೀಕರಣ ಬೇಡಿಕೆ. ಹೆದ್ದಾರಿಯಿಂದ 100ರಿಂದ 150 ಮೀಟರ್ ಒಳಕ್ಕೆ ಬಲ್ನಾಡು ಪ್ರದೇಶಕ್ಕೆ ತೆರಳುವ ರಸ್ತೆಯ ಬಪ್ಪಳಿಗೆ ಜನರ ಬೇಡಿಕೆ. ಸಾಲದಕ್ಕೆ ನಗರಸಭೆಯಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿದೆ ಈ ಪ್ರದೇಶ. ಈ ಭಾಗದಲ್ಲಿ ಸೇತುವೆಯೊಂದಿದ್ದು ಈ ರಸ್ತೆಯಲ್ಲಿ ಘನ ವಾಹನವೊಂದು ಚಲಿಸಿತು ಎಂದರೆ ಎದುರಿನಿಂದ ಬಂದ ವಾಹನಕ್ಕೆ ಚಲಿಸಲು ಅಸಾಧ್ಯ. ಅಷ್ಟು ಇಕ್ಕಟ್ಟಾಗಿದೆ ಈ ಪ್ರದೇಶ. ವಾಹನ ಓಡಾಡುತ್ತಿರುವ ಸಂದರ್ಭ ಪಾದಚಾರಿಗಳಿಗೆ ನಡೆದಾಡಲು ಕಷ್ಟವಾಗಿದೆ. ಸೇತುವೆಯೊಂದನ್ನು ಅಳವಡಿಸಿದ್ರೂ ಯಾವುದೇ ತಡೆಗೋಡೆಯಿಲ್ಲ. 4 ವರ್ಷಗಳ ಹಿಂದೆ ಇಲ್ಲಿ ಅಪಘಾತವೊಂದು ಸಂಭವಿಸಿ ಓರ್ವರು ಬಲಿಯಾಗಿದ್ದಾರೆ. ಬುಧವಾರ ಈ ಪ್ರದೇಶದಲ್ಲಿ ಲಾರಿಯೊಂದು ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ವಿದ್ಯುತ್ ಕಂಬ ತುಂಡಾಗಿ ಬಿದ್ದಿದೆ. ರಸ್ತೆ ಇಕ್ಕಟ್ಟಿನ ಪರಿಣಾಮ ಈ ಘಟನೆ ಸಂಭವಿಸಿದೆ. ಈ ರಸ್ತೆ ಉಳ್ಳಾಲ್ತಿ ದೈವಸ್ಥಾನಕ್ಕೆ ತೆರಳುವ ರಸ್ತೆಯಾಗಿದ್ದು, ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಜಾತ್ರೋತ್ಸವದ ಸಂದರ್ಭದಲ್ಲಿ ಬಲ್ನಾಡಿನಿಂದ ಕಿರುವಾಳು ಆಗಮನ ಇದೇ ರಸ್ತೆಯಿಂದ ಬರುವುದು. ಇದು ಬಪ್ಪಳಿಗೆ ಬಲ್ನಾಡು ರೋಡು ಅಂದರೆ ಸಾಧಾರಣ ನಮ್ಮ ನಗರಸಭೆಯ ಅರ್ಧ ಕಿಲೋಮೀಟರ್ ಅಂತರದಲ್ಲಿ. ಅಂದರೆ ಇಲ್ಲಿ ಎರಡು ವಾಹನಗಳಿಗೆ ಬಿಡಿ, ದೊಡ್ಡ ಘನವಾಹನ ಬಂದರೆ ಇಲ್ಲಿಂದ ಹೋಗ್ಲಿಕ್ಕೆ ತೊಂದರೆ. ಹಾಗೆ 2 ರಿಕ್ಷಾ ಕೂಡ ಪಾಸ್ ಆಗೋದು ಕಷ್ಟ. ಒಂದು 4 ವರ್ಷ ಮೊದಲೊಂದು ಇಲ್ಲಿ ಆಕ್ಸಿಡೆಂಟ್ ಆಗಿ ಒಂದು ಜೀವ ಕೂಡ ಹೋಗಿದೆ. ಇಲ್ಲಿ ಸಾಧಾರಣ ಮನವಿ ಮಾಡಿ ಆಗಿದೆ. ಯಾರಿಗೆ MLAರಿಗೆ MP ಕೂಡ ನಾವು ಮನವಿ ಮಾಡಿದ್ದೇವೆ ಅವತ್ತೊಂದು ಸಾರಿ. ಏನೂ ಸ್ಪಂದನೆ ಇಲ್ಲ. ದಯವಿಟ್ಟು ಇದನ್ನು ಆದಷ್ಟು ಇದು ರಿಪೇರಿ ಮಾಡುವಾಗೆ ನಮಗೆ ಜನರಿಗೆ ಓಡಲಿಕ್ಕೆ ಕಷ್ಟ ಆಗ್ತದೆ. ಆದರೆ ನಮ್ಮ ನಗರಸಭೆ ಅಧ್ಯಕ್ಷರು ಹಾಗೂ MLA ಹಾಗೂ MP ಎಲ್ಲ ಸಹಕರಿಸಿದರೊಂದು ಸರಿ ಮಾಡಿಸಬೇಕು. ಇದು ನಮ್ಮ ಊರಿನ ಜನರ ಅಪೇಕ್ಷೆಯಾಗಿದೆ. ಈ ಭಾಗದಲ್ಲಿ ರಸ್ತೆಯನ್ನ ಅಗಲೀಕರಣಗೊಳಿಸಲು 2018ರಲ್ಲಿ ಹಣ ಮಂಜೂರಾಗಿದೆ ಎಂಬ ವಿಚಾರವೊಂದು ತಿಳಿದು ಬಂದಿದೆ. ಈ ವಿಚಾರದ ಬಗ್ಗೆ ಯಾರಿಗೂ ಗೊತ್ತಿಲ್ಲ. ಅದಕ್ಕಾಗಿ ನಾವು ಕಾಯುತ್ತಿದ್ದೇವೆ. ಅಗಲೀಕರಣಕ್ಕೆ ಸಾಕಷ್ಟು ಬಾರಿ ನಗರಸಭೆ ಸಹಿತ ಸಂಬಂಧಪಟ್ಟವರಿಗೆ ಮನವಿ ನೀಡಿದ್ರೂ ಯಾವುದೇ ಸ್ಪಂದನೆಯಿಲ್ಲ. ಅದರಲ್ಲೂ ಅಧಿಕಾರಿಗಳು ನಿರ್ಲಕ್ಷ್ಯ ವಹಿಸುತ್ತಿರುವುದು ಇತ್ತ ಗಮನ ಹರಿಸುತ್ತಲೇ ಇಲ್ಲ. ಸಂಬಂಧಪಟ್ಟವರು ತಕ್ಷಣ ರಸ್ತೆ ಅಗಲೀಕರಣ ಮಾಡುವತ್ತ ಗಮನ ಹರಿಸಬೇಕಾಗಿದೆ. ನೋಡಿ, ಕಳೆದ 6 ವರ್ಷಗಳಿಂದ ನಿರಂತರವಾಗಿ ಒಂದು ರಸ್ತೆಯ ವಿಷಯದಲ್ಲಿ ನಾವು ಹಲವಾರು ಮನವಿಯನ್ನು ನೀಡಿದ್ದೇವೆ. ಯಾವುದೋ ನಗರಸಭೆಗೆ ಆಗಿರ್ಬೋದು, AC ಆಫೀಸ್ ಎಲ್ಲದಕ್ಕೂ ಅದಕ್ಕೆ ಸಂಬಂಧಿಸಿದಂಥ ಪ್ರತಿಯೊಂದಕ್ಕೂ ಕೂಡ ನಾವು ಇದರ ರಿಪೋರ್ಟನ್ನು, ಫೋಟೋವನ್ನು, ವಿಡಿಯೋವನ್ನು ಎಲ್ಲದನ್ನು ಕಳಿಸಿದ್ದೇವೆ. ಇದರ ಸಂಬಂಧಿಸಿದಂತೆ 2018ರಲ್ಲಿ ಏನೊಂದು ಮಂಜೂರಾಗಿದೆ ಅಂತೇಳಿ ಮಾಹಿತಿ ಕೂಡ ಇದೆ. ಆ ಮಾಹಿತಿಗೋಸ್ಕರ ನಾವು ಕಾಯ್ತಾ ಇದ್ದೇವೆ, ವೇಟಿಂಗ್ ಮಾಡ್ತಾ ಇದ್ದೇವೆ. ಕೆಲವೊಂದು ಅನಾಹುತಗಳು ದಿನನಿತ್ಯ ನಡೀತಾ ಇದೆ. ಹೋಗುವವರಿಗೆ ಯಾವುದೇ ಒಂದು ಸ್ಥಳಾವಕಾಶ ಇಲ್ಲ. ಬಪ್ಪಳಿಗೆ ಬಲ್ನಾಡು ರಸ್ತೆಯಾದ ಇಲ್ಲಿ 2 ವಾಹನ ಒಮ್ಮೆಲೆ ಚಲಿಸುವುದು ಕಷ್ಟ. ರಸ್ತೆ ಅಗಲೀಕರಣಕ್ಕಾಗಿ ನಗರಸಭೆ ಶಾಸಕರಿಗೆ, ಸಂಸದರಿಗೆ ಮನವಿ ನೀಡಲಾಗಿದೆ. ಆದರೆ ಯಾವುದೇ ಸ್ಪಂದನೆಯಿಲ್ಲ. ಈ ಕುರಿತು ತಕ್ಷಣ ಸಂಬಂಧಿಸಿದ ಇಲಾಖೆ ಸ್ಥಳ ಪರಿಶೀಲನೆ ಮಾಡಿ ಅಗಲೀಕರಣ ಮಾಡಬೇಕಾಗಿದೆ. ಅನೀಶ್, V4 News 24/7 ಪುತ್ತೂರು.